SDM PU ಕಾಲೇಜಲ್ಲಿ ಸೈನ್ಸಲ್ಲಿ 591 ಪಡೆದಿರುವಂಥ ಅಂಕಿತಾ ಇದ್ದಾರೆ. ಇದೀಗ ಆರ್ಟ್ಸಲ್ಲಿ ನಿಜಾ ಕುಲಾಲ್ ಇವರು ಕಲಾ ವಿಭಾಗದಲ್ಲಿ 593 ಅಂಕವನ್ನು ಪಡೆದು ಸೊ ಒಟ್ಟಾರೆಯಾಗಿ ಇವತ್ತು ರಿಸಲ್ಟ್ ನೋಡಿ ಎಷ್ಟು ಖುಷಿ ಆಯಿತು, ಎಷ್ಟು ನಿಮಗೆ ನಿರೀಕ್ಷೆ ಇತ್ತು, ಆ ನಿರೀಕ್ಷೆ ತಕ್ಕನಾಗಿ ರಿಸಲ್ಟ್ ಬಂದಿದೆಯಾ ಏನು ಅಂತ? ಮ್ಯಾಮ್, ಮೊದಲನೇದಾಗಿ ನನಗೆ ಇಷ್ಟು ಬರಲಿಕ್ಕೆ ಸಪೋರ್ಟ್ ಮಾಡಿದಂತಹ ಕಾಲೇಜವರಿಗೆ ಮತ್ತು ಪೇರೆಂಟ್ಸಿಗೆ ತುಂಬ ದೊಡ್ಡ ಥ್ಯಾಂಕ್ಸ್. ಮತ್ತು ನಿರೀಕ್ಷೆ ಅಂತ ಇರಲಿಲ್ಲ ಮ್ಯಾಮ್. ನಾನು ಹೇಗಿದ್ದೆ ಅಂದರೆ ಪರಿಶ್ರಮ ನಮ್ಮದು, ಪ್ರತಿಫಲ ದೇವರದ್ದು ಅಂತ ನಾನು ಅಂದ್ಕೊಂಡಿದ್ದೆ. ಮತ್ತು 593 ಅಂತ ಹೇಳುವಾಗ ಸ್ವಲ್ಪ ಕಷ್ಟ ಇತ್ತು ಎಕ್ಸಾಮ್, ಆದರೆ ಸಹ ಈ ಒಂದು ರಿಸಲ್ಟ್ ನಿರೀಕ್ಷೆಗಿಂತ ಮೀರಿತ್ತು ಮ್ಯಾಮ್. ತುಂಬ ಖುಷಿ ಆಯಿತು. ಓಕೆ, ಸೊ ನೆಕ್ಸ್ಟ್ ಪ್ಲ್ಯಾನ್ಸ್ ಎಲ್ಲ ಹೇಗೆ, ಏನು ಮಾಡಬೇಕು ಅಂತ? ನೆಕ್ಸ್ಟ್ ಸೈಕಾಲಜಿಯಲ್ಲಿ ಮುಂದುವರಿತೀನಿ ಮ್ಯಾಮ್, BA. ಸೈಕಾಲಜಿ ತುಂಬ ಇಂಟ್ರೆಸ್ಟಿಂಗ್ ಫೀಲ್ಡ್ ಮ್ಯಾಮ್. ಸೊ ಸ್ಟಡೀಸ್ ಎಲ್ಲ ಹೇಗಿತ್ತು, ಯಾವ ಥರ ಅದಕ್ಕೋಸ್ಕರ ಟೈಮ್ ಫಿಕ್ಸ್ ಮಾಡಿದರೆ ಹೇಗೆ? ಮ್ಯಾಮ್, ದಿನಾಲೂ ಟೈಮ್ ಫಿಕ್ಸ್ ಮಾಡಿ ಇಂತಿಷ್ಟು ಗಂಟೆ ಅಂತ ನಾನು ಓದ್ತಿರಲಿಲ್ಲ. ನಂದು ಹೇಗಿತ್ತಂದರೆ ಕ್ವಾಲಿಟಿ ಓವರ್ ಕ್ವಾಂಟಿಟಿ, ಈ ಸೂತ್ರನ ನಾನು ಫಾಲೋ ಮಾಡ್ತಿದ್ದೆ. ಮತ್ತು ನಮಗೆ ಸ್ಟಡಿ ಹಾಲಿಡೇಸ್ ಅಂತ ಸಿಕ್ಕಿದ್ದಾಗ ಎಲ್ಲರೂ ಸಹ ಕನ್ಸಿಸ್ಟೆಂಟಾಗಿ ಓದಿದ್ದೀವಿ. ಹಾಂ. ಸೊ ಕಾಲೇಜಿನ ಸ್ಟಾಫ್ಸ್ ಆಗಿರ್ಬೋದು ಎಷ್ಟು ಸಪೋರ್ಟ್ ಮಾಡ್ತಿದ್ರು ನಿಮಗೆ? ಈಗ ಕೆಲವೊಂದು ಸಲ ಓದ್ಬೇಕು ಡೌಟ್ಸ್ ಬರುತ್ತೆ, ಸೊ ಅದನ್ನು ಎನಿ ಟೈಮ್ ನೀವು ಕಾಲ್ ಮಾಡಿದಾಗ ಅವರು ರಿಸೀವ್ ಮಾಡ್ತಾಯಿದ್ರೆ ಹೇಗೆ ರೆಸ್ಪಾಂಡ್ ಮಾಡ್ತಿದ್ರು? ಮ್ಯಾಮ್, ಎನಿ ಟೈಮ್ ಕಾಲ್ ಮಾಡೋದಾಗಲಿ ಅಥವಾ ಕಾಲೇಜಿಗೆ ಹೋಗಿ ಡೌಟ್ ಕೇಳೋದಾಗಲಿ ಯಾವ ಟೈಮಲ್ಲಿ ಸಹ ಅವರು ಇಲ್ಲ ಅಂತ ಹೇಳಲಿಲ್ಲ. ಯಾವುದೇ ರೀತಿ ಡೌಟ್ ಇದ್ದರೂ ಅದಕ್ಕಿಂತ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತಿದ್ರು. ಓಕೆ, ಸೊ ನೀವೇ ಇದೇ ಊರಿನವರು, ಬೆಳ್ತಂಗಡಿ ಅವರೇ. ಸೊ ಬೆಳ್ತಂಗಡಿ ನಮಗೊಂದು ಹೆಮ್ಮೆ SDM ಸಂಸ್ಥೆ ಅನ್ನುವಂಥದ್ದು. ಸೊ ಅಲ್ಲಿ ನೀವು ಸ್ಟಡೀಸ್ ಮಾಡಿ ಈಗ ಒಂದು ರ್ಯಾಂಕ್ ಪಡೆಯುವಂಥ ಇದರಲ್ಲಿ ಇದ್ದೀರಾ ನೀವು. ಎಷ್ಟು ಆ ಒಂದು ಖುಷಿ ನೀವು ಜನಗಳಿಗೆ ಹೇಳಿದ್ರೆ ಯಾವ ಥರ ಹೇಳ್ತೀರಾ? ಹೌದು ಮ್ಯಾಮ್, ಮೊದಲನೇದಾಗಿ ಇದಕ್ಕೆ ಕಾರಣ ನನ್ನ ಕಾಲೇಜ್, ನಮ್ಮ SDM ಸಂಸ್ಥೆ. ಒಂದು ವಿಷಯ ಹೇಳೋದಂತಾದರೆ ಇಲ್ಲಿ ಯಾಕೆ ನಾವು SDM ಅನ್ನು ಚೂಸ್ ಮಾಡಬೇಕಂತ ಹೇಳೋದಂತಾದರೆ ಕೇವಲ ಅಕಾಡೆಮಿಕ್ಸ್ ಅಂತ ಅಲ್ಲ. ಈಗ ನಾವು ಫೆಸ್ಟಿಗೆ ಹೋಗ್ತಿದ್ವಿ, ಕಾನ್ಫರೆನ್ಸ್, ತುಂಬ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಆಗ್ತಿತ್ತು. ಸೊ ಅಕಾಡೆಮಿಕ್ ಜೊತೆಗೆ ನಮ್ಮ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ಸನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕಂತ ನಮಗೆ SDM ಹೇಳಿಕೊಟ್ಟಿದೆ. ಸೊ ಒಂದು ಪದದಲ್ಲಿ ಹೇಳಬೇಕಂತಂದರೆ ನಮ್ಮ ಸರ್ವಾಂಗೀಣ ಅಭಿವೃದ್ಧಿ ಆಗಿದೆ. ಓಕೆ, ಸೊ ನಿಮಗೆ ರಿಸಲ್ಟ್ ಬಂತು, ಫಸ್ಟ್ ಪೇರೆಂಟ್ಸ್ ಹೇಳಿರ್ತೀರಾ, ಪೇರೆಂಟ್ಸ್ ಯಾವ ಥರ ರಿಸೀವ್ ಮಾಡಿದ್ರು ಅಂತ? ಪೇರೆಂಟ್ಸಿಗೆ ತುಂಬ ಖುಷಿ ಆಯಿತು ಮ್ಯಾಮ್. ಅಂದರೆ ಮುಂಚೆಯಿಂದ ಸಹ ನನ್ನ ಪೇರೆಂಟ್ಸ್ ಇಷ್ಟು ಮಾರ್ಕ್ಸ್ ಬರಬೇಕು, ರ್ಯಾಂಕ್ ಬರಬೇಕು, ಆ ಥರ ಯಾವುದೇ ರೀತಿಯ ನಿರೀಕ್ಷೆ ಇಟ್ಟವರಲ್ಲ ಸ್ಕೂಲಿಂದ ಕೂಡ. ಸೊ ನಿರೀಕ್ಷೆ ಇರಲಿಲ್ಲ, ಬಟ್ ನಂಬಿಕೆ ಇತ್ತು ಮ್ಯಾಮ್. ಓಕೆ, ಸ್ಟಡೀಸ್ ಬಿಟ್ಟು ಬೇರೆ ಯಾವುದ್ರೆಲ್ಲ ಸ್ಟಡೀಸ್ ಬಿಟ್ಟು ನಾವು ಈ ಸಲ ಸೆಕೆಂಡ್ ಇಯರ್ದು ಹೇಳೋದಂತಾದರೆ ಸ್ಪೀಚ್, ಡಿಬೇಟ್, ಎಸ್ಸೆ ಮತ್ತು ಫ್ಯಾಷನ್ ಶೋ ಎಲ್ಲ ಫೆಸ್ಟಿಗೆ ಹೋಗ್ತಿದ್ವಿ ಮ್ಯಾಮ್. ಸೊ ಫುಲ್ ಹ್ಯಾಪಿ ಮ್ಯಾಮ್. ಅಂದರೆ ಕೇವಲ ಸ್ಟಡೀಸ್ ಅಂತ ಬರ್ಡನ್ ಅಂತ ಇರಲಿಲ್ಲ ಮ್ಯಾಮ್. ತುಂಬ ಎಂಜಾಯ್ ಮಾಡಿದ್ದೀವಿ SDM ಅಲ್ಲಿ ಸ್ಟಡೀಸ್ ಜೊತೆಗೆ. ಓಕೆ, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ, ಎಸ್, ನಿಜಾ ಕುಲಾಲ್ ಆರ್ಟ್ಸ್ ವಿಭಾಗದಲ್ಲಿ 593 ಅಂಕವನ್ನು ಪಡೆದು ರ್ಯಾಂಕ್ ಹೋಲ್ಡ್ ಮಾಡಿದ್ದಾರೆ. ನಿಜ ಕೂಡ ಈ ಒಂದು ಎಳೆ ವಯಸ್ಸಲ್ಲೇ ಪ್ರಬುದ್ಧತೆಯ ಮಾತನ್ನು ಕೂಡ ಆಡ್ತಾ ಇದ್ದಾರೆ. ಇವರ ಒಂದು ಭವಿಷ್ಯದಲ್ಲಿ ಇವರ ಆಸೆ ಕನಸು ಎಲ್ಲೂ ಕೂಡ ಈಡೇರಂತ ಹೇಳ್ತಾ ವನೇಶ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಉಜಿರೆ.